ಮೆಗಾವಾಟ್ ಬಂದು 7 to 10 CR ಈಗ 7 ಮಾಡಿದ್ರು. 3 rupees per unit. ಹಾಯ್ ಗೈಸ್, ಎಂಕುಲಿತ್ತೆ ಮುಂಡ್ಲಿದ್ದ ಡ್ಯಾಮು போய்தா ಎಂಕಲಿಗೆ ಇಂಡಸ್ಟ್ರಿಯಲ್ ವಿಸಿಟ್ ಇತ್ತು ಕಾಲೇಜ್ದ. ಕೆಲವು ಜನ ಬೈದ, ಕೆಲವು ಜನ ಬೋತಾ ಅದೇ ನಮ್ಮ ಮೂಲಿತ್ತೆ ಮುಂಡ್ಲಿದ ಡ್ಯಾಮ್ದಲ್ಲಿ ಪೊಲ್ಲ ಬಲೆ ನನ್ನ ಒಂತೆ ಬರ್ತು ಉಲಾಯ್ ಪೋಯಿ ಜೇಸಿ ಬಿಂತು ಒಂದುಂಡು ಅಲ್ಲೇ ಒಂದೇ ನೀರು ಪೋಯಿ ಓ ಗುಂಡಿಂದು ನೀರು ಆಗಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಕೇನ್ಗ ಏನ ಇಂಚಿನ ನಮ್ಮಲ್ಲ ತೆರಿಯೋನ್ಗ ತೆರಿಪಾಗ ಕಾಮನ್ ಬಾಯ್ಸ್ ಬಲೆ ಬಲೆ ಅಲ್ಲೇ ಕೆಲವು ಜನ ಉಲಾಯ್ ಬೋದ ಆತನು ಓ ಬಲೆ ಬಲೆ ಗಾಯ್ಸ್ ಬಲೆ ಬಲೆ ಟೈಮ್ ಜನ ಸಯ್ಯರ್ ರೆಡಿ ಆಗ್ತೀರಿ ರೆಡಿ ಆಗ್ತೀರಿ ಬಲೆ ಮಹೇಶ ಮೋನೆ ತೋ ಜನ ನಿಗ್ಲೇನಾ ಒಂದು ಮಹೇಶ್ ಒಂದು ರಾಹುಲ್ ಕೀರ್ತನೆ ಅವರಿ ಕುಂಜು ಈಮೇಲೆ ಒಂದು ಚಾನಲ್ ಉಂಡು ಪೋಸ್ಟರ್ ಲಾಕ್ಸ್ ಬಂದು ಆಯನೊಂಜುಂಡು ಬಿಗ್ ಬಾಸ್ ಮಲ್ದೆಗೆ ನಾನು ಬಿಗ್ ಬಾಸ್ ಬರ್ಪು ಜಂದು ಇಮ್ಮೇರಿದು ಎಕ್ಸ್ಪ್ಲೈನ್ ಮಲ್ಪೆ ಮಂತೆ ಮುಂಡ್ಲಿದೆ ದಾದಾನ್ ತೂವಡು ಬಲೆ ನಮ್ಮ ಗುಂಡಿ ಎತ್ತುಂಡು ತೂಕ ಲಾಗಿಗ ಬಲೆ ಮಹೇಶ್ ಪನ್ಪೆಗೆ ತುಲಿ ಮಹೇಶ್ ಎಕ್ಸ್ಪ್ಲೈನ್ ಮಲ್ಪ ಗೊತ್ತಿದ್ರು ಬಲ್ಲಿ పోయి గైస్ నమైతే ఉలాయి పోక కంట్రోల్ రూమ్ తోజుండు నా చోక ఈయన మాత్రం ఉండొద్దు మేస నాలో ఉండాలి ಶಬ್ದ ಕೇಂಡ ಏನಿದೆ ನಾನು ಚೋಕ ಬರ್ತೇನೆ ಮಾರೇ ಸಾವು ಆಲ್ರೆಡಿ ಕೆಲವು ಜನ ಬೋರ್ಡ್ ಆಗ್ತದೆ ಅವು ಮ್ಯಾಚ್ ಬಣ್ಣದ ಅದಿಟ್ಕೊಂಡು ಮೋಸ್ಟ್ಲಿ ನಮ್ಮ ಮ್ಯಾಚ್ ನನ್ನನ್ನು ಶುರು ಮಾಡ್ತದೆ ಕಿರ್ತು ಬಂದು ನೋಡವ ಅಂತ ವೆಯ್ಟ್ ಮಾಡ್ತೀವಿ. ಗರ್ಮಡ್ ಡ್ರೋನ್ ಶೂಟ್ ಮಾಡ್ತಾ ಕಂಟ್ರೋಲ್ ರೂಮ್ ನೆಡ್ತೆ ಕಂಟ್ರೋಲ್ ಮತ್ತೊಂದು ಹೋಗ್ಬೇಕು ಪೂರ ಸೌಂಡ್ಗೆ ಏನಂದೆ ನನ್ನ ಫ್ರೆಂಡ್ಸ್ ನಾವು ಭಾರಿ ಡಿಸ್ಕಷನ್ ಒಳ್ಳೆ ಬರಿಯೋರಿ ಎಕ್ಸ್ಪ್ಲೈನ್ ಮಾಡ್ತಂದ್ರೆ ಭಾರಿ ಮೊಬೈಲೇ ನಡಪವಲೆ ಕೊಂಡು ನೀರು ಪೂರ ಅಂಚಿಂಚು ಸುತ್ತ ತೋರ್ತೀರಿ ಎತ್ತನ್ವೇರ ಅಂದು ಡ್ಯಾಮ್ ಒಂದೇ ಅವು ರೆಡ್ ಮೋಟ್ರ್ ಪೂರ ತಿರ್ಕೊಂಡಿಗೆ ಎಂಕ್ಲ ದಾಲ ಗೊತ್ತೊಚ್ಚಿ ನಮಗೆ ಎಕ್ಸ್ಪ್ಲೈನ್ ಮಲ್ದಿದೆ ನಾನೇ ಎಕ್ಸ್ಪ್ಲೈನ್ ಮಾಡ್ಕೊಡು ಎಕ್ಸ್ಪ್ಲೈನ್ ಮಲ್ತಾಯಿ ಬೊಕ್ಕ ತೋಜವ ನಮ್ಮ ತಿರ್ತು ಪೋತು ಜನ ಮಲ ತಿರ್ತು ಪೋತಾಯಿ ಬೊಕ್ಕ ಫುಲ್ ಝೂಮ್ ಉಡು ನೀರು ಜಪ್ಪುನ ಬೊಕ್ಕ ಮೋಟ್ರ್ ತಿರ್ಸ್ಕೊಂಡಿದೆ ತೋಜವ ಏನಂತ ತೂಕ ಬನ್ನಿ ಗೈಸ್ ನಿಖಿಲ್ ಎಲ್ಲಿದ್ಯಪ್ಪ ಮಹೇಶಮ್ಮ ಅದು ಜಾಸ್ತಿ ಆಗುತ್ತೆ ಅವ್ರ ಜೊತೆ ಇರಲಿ ಸರ್ ಅವ್ರ ಜೊತೆ ಇರಲಿ ಇಸಿ ಸೆಪರೇಟ್ ಕರೀತಿದೆ ದಿಲೀಪ್ ಎಕ್ಸ್ಪ್ಲೇನ್ ಮಾಡು ತೊಂದರೆ ಇಲ್ಲ ಎಕ್ಸ್ಪ್ಲೇನ್ ಮಾಡು ನಾನು ಸ್ಟಾರ್ಟ್ ಮಾಡು ಏನಿದು ಇದು ಫಿಲ್ಟರ್ ಮಾಡುವಂಥದ್ದು ಇಂಥ ಫಿಲ್ಟರ್ ಮಾಡುವಂಥದ್ದು ಯಾವುದು ಅದು ಏನಂತ ಕರಿತೀವಿ ಅದಕ್ಕೆ ಫಿಲ್ಟರ್ ಮಾಡೋದಕ್ಕೆ ಏನಂತ ಕರಿತೀವಿ ಇದು ಯಾವುದೇ ಇದು ಹೈಡ್ರೋ ಪ್ರಾಜೆಕ್ಟ್ ಎಷ್ಟು ಟೈಪ್ ಇದಾವೆ ಅಂತಂತ ಹೇಳಿದ್ದೀನಿ ಜನರೇಟಿಂಗ್ ಸ್ಟೇಷನ್ಸು ಒಂದು ಫಸ್ಟ್ ಆಫ್ ಆಲ್ ಜನರೇಟಿಂಗ್ ಸ್ಟೇಷನ್ಸ್ ಎಷ್ಟು ಟೈಪ್ ಇದ್ದಾವೆ ಒಂದು ವಿಂಡೋ ಒಂದು ನೆಕ್ಸ್ಟ್ ಹೈಡ್ರೋ ನೆಕ್ಸ್ಟು ಸೋಲಾರು ಆ ಥರ ಟೋಟಲ್ 6 ಟೈಪ್ ಟೈಡಲ್ ಇನ್ನೂ ಹೇಳಿದ್ರಲ್ಲ ಅವಾಗೇನೋ ಹೇಳ್ತಿದ್ರಲ್ಲ ಹಾಂ ಇದು ಹೈಡ್ರೋ ಪವರ್
ಹೇಳು. ಹೈಡ್ರೋ ಪವರ್ ಜನರೇಟಿಂಗ್ ಸ್ಟೇಷನ್ ಇದು, ಅಂದರೆ ವಾಟರಿಂದ ಪವರ್ ಜನರೇಟ್ ಆಗುವಂಥದ್ದು. ಓಕೆ, ಇದರ ಇನ್ಸ್ಟಾಲೇಷನ್ ಕೆಪಾಸಿಟಿ ಬಂದು ಟೋಟಲ್ 15 ಮೆಗಾವಾಟ್. 15 ಮೆಗಾವಾಟ್ ಅಂದರೆ 15,000 ಯೂನಿಟ್ಸ್ ಪರ್ ಅವರ್ಗೆ ಎಷ್ಟು ಜನರೇಟ್ ಉತ್ಪತ್ತಿ ಮಾಡ್ಬೋದು? 15 ಮೆಗಾವಾಟ್ ಅಂತಂದರೆ ಎಷ್ಟು ಯೂನಿಟ್ಸು? 15,000 ಯೂನಿಟ್ಸ್ ಜನರೇಟ್ ಮಾಡ್ಬೋದು ಪರ್ ಅವರ್ ಬಂದು. ಇದ್ರ ಕೆಪಾಸಿಟಿ, ಇನ್ಸ್ಟಾಲೇಷನ್ ಕೆಪಾಸಿಟಿ ಟೋಟಲ್ 3 ಯೂನಿಟ್ಸ್ ಇದ್ದಾವೆ. ಒಂದೊಂದು ಯೂನಿಟ್ಗೆ 5,000 ಯೂನಿಟ್ಸ್ ಪರ್ ಅವರ್, 5 ಮೆಗಾವಾಟ್. ಓಕೆ, ಇದು ವಾಟರು ದಟ್ ಈಸ್ ಆ್ಯಕ್ಚುಲಿ ರಿವರ್ ಅಂದರೆ ಅಲ್ಲಿಂದ ರಿವರ್ ಅದು. ನಾವು ಹೈಡ್ರೋ ಪವರ್ ಪ್ರಾಜೆಕ್ಟ್ ಕಾನ್ಸೆಪ್ಟ್ ಏನಂತಂದರೆ ವಾಟರ್ನ ಜಸ್ಟ್ ಡೈವರ್ಟ್ ಮಾಡ್ಕೊತೀವಿ. ದೆನ್ ವಾಟರ್ ಪವರ್ ಜನರೇಟ್ ಆದಮೇಲೆ ದೆನ್ ಮತ್ತೆ ಅದೇ ರಿವರಿಗೆ ಕನೆಕ್ಟ್ ಮಾಡ್ತೀವಿ. ಎಲ್ಲೇ ಹೋದ್ರೂ ದಿಸ್ ಇಸ್ ದ ಪ್ರಿನ್ಸಿಪಲ್. ಬೇಡವಾ, ಇದು ವಾಟರ್ ಬಂದಿದೆ, ಇಲ್ಲಿ ತನಕ ವಾಟರ್ ಅವೈಲಬಿಲಿಟಿ ಇದೆ. ವಾಟರ್ ಬಂದಿದೆ, ವಾಟರ್ ಬಂದಮೇಲೆ ದಿಸ್ ಇಸ್ ದ ಟ್ರ್ಯಾಶ್ ಟ್ರ್ಯಾಕ್ ಅಂತ ಕರಿತೀವಿ ಇದನ್ನು. ಟ್ರ್ಯಾಶ್ ಟ್ರ್ಯಾಕ್ ಮೀನ್ಸ್ ಅದೇನಾರು ಟ್ರ್ಯಾಶ್ ಏನಾರು ಕಸ ಏನಾದ್ರು ಬಂತು ಅಂತಂದರೆ ಮಿಷನ್ ಎಲಾಗ ಹೋಗಬಾರ್ದು, ಒಳಗಡೆ ಮಿಷನ್ಗೆ ಹೋಗಬಾರ್ದು ಅಂತ ಹೇಳಿ ಇದನ್ನು ಇಲ್ಲಿ ಫಿಲ್ಟರ್ ಮಾಡ್ತದೆ ಆ ವಾಟರ್ನ. ಮೀನ್ಸ್ ಅಲ್ಲಿ ನೋಡಿ ಕಸ ಎಷ್ಟು ಬಂದಿದೆ ಅದೆಲ್ಲ ತೆಗೆದು ಅದೆಲ್ಲ ನೀರೆಲ್ಲ ಬಂದಿರೋದು ಅದೆಲ್ಲ. ಸೊ ಅದೆಲ್ಲ ಫಿಲ್ಟರ್ ಮಾಡಿ ವಾಟರ್ನ ಕಲಿಸ್ತೀವಿ, ಆಯಿತಾ. ದೆನ್ ಮಿಷನಿಗೆ ಹೋಗಿ ಡ್ಯಾಮೇಜ್ ಆಗಬಾರ್ದು. ಮಿಷನ್ ಇಲ್ಲಿ ತನಕ ಬಂದಿದೆ. ಮಿಷನ್ ಸ್ಟಾರ್ಟ್ ಮಾಡಬೇಕಂದ್ರೆ ಮಿಷನ್ಗೆ ಹೋಗ್ಬೇಕು. ಮಿಷನ್ ರನ್ ಆಗಿದ್ಮೇಲೆ ತಿರುಗಿದ ಮೇಲೆ ಮಾತ್ರ ಅದು ಪವರ್ ಜನರೇಟ್ ಆಗೋದು. ಓಕೆ, ಮಿಷನ್ ಇಲ್ಲೇ ಗೇಟ್ ಲಿಫ್ಟ್ ಮಾಡ್ತೀವಿ. ಓಕೆ, ಗೇಟ್ ಲಿಫ್ಟ್ ಮಾಡಿದ್ರೆ ವಾಟರ್ ಅಲ್ಲಿ ಪಾಸ್ ಆಗುತ್ತೆ ಒಳಗಡೆಗೆ. ಡೆಪ್ತ್ ಇದೆ, ತುಂಬ ಡೀಪ್ ಇದೆ. ಕಾಣ್ತಾ? ಡೆಪ್ತ್ ಡೀಪ್ ಇದೆ. ಓಕೆ, ದೆನ್ ವಾಟರು ಪಾಸ್ ಆಗಿದೆ ಮಿಷನ್ ಒಳಗೆ. ಇಲ್ಲಿ ಗೇಟ್ ಲಿಫ್ಟ್ ಮಾಡಿದ್ರೆ ವಾಟರ್ ಎಲ್ಲಿ ಹೋಗ್ತದೆ? ಆ ವಾಟರು ಇಲ್ಲಿಗೆ ಬರೋದು. ಓಕೆ, ಒಳಗಡೆ ಹೋಗಿದೆ. ದೆನ್ ಅಲ್ಲಿ ನೆಡ್ರಿ ಹೇಳ್ತೀವಿ ಪ್ಲಾಸ್ಟಿಕ್ ಬಾಟಲ್. ಗೈಸ್ ಬಲ್ಲಿ ನಮ್ಮ ತಿಟ್ಟು ಬತ್ತ ಫುಲ್ ಡೀಪ್ ಇಡಲ್ಲ போய் அடக்கேன்னு கழிச்சுங்க. ರೆಡ್ ಕಲರ್ ಎಲ್ಲ ಪೂರ್ತಿ ಟರ್ಬೈನಿಂದ ಈ ಫ್ಯಾನಿಂದ ಬಂದಿರ್ತದೆ. ಇಲ್ಲಿ ಕಂಪ್ಲೀಟ್ ಆಗಿರ್ತದೆ ಗೇರ್ ಬಾಕ್ಸ್ ಅಲ್ಲಿ ನಟ್ ಹಾಕಿ ಕನೆಕ್ಷನ್ ಮಾಡಿದೆ ನೋಡಿ. ದಪ್ಪ ನಟ್ ಹಾಕಿ ಕನೆಕ್ಷನ್ ಮಾಡಿದ್ರೆ ಅದಕ್ಕೆ ಜಾಯಿಂಟ್ ಮಾಡಿದ್ದಾರೆ. ಅದು ಏನಾಗುತ್ತೆ, ಇದನ್ನು ತಿರುಗಿಸ್ಬೇಕು. ಇದನ್ನು ಸ್ಪೀಡ್ ಇನ್ಕ್ರೀಸ್ ಮಾಡಿ 11 kV ಬರುತ್ತೆ. 11 kV ಬಂದರೆ 11 kV ಅದನ್ನು 750 ಹಾಕಬೇಕು. ಓಕೆ, ರಿಮೈನಿಂಗ್ ಇದೆಲ್ಲ ಏನಿವೆಲ್ಲ ಏನು ರಿಮೈನಿಂಗ್ ಬಾಯಿಲಿ ನೆಟ್ ಬಾಯಿಲಿ ಆ ಕಡೆ ಅಲ್ಲ ನೆಟ್ ಇಟ್ಕೊಳ್ಳೋದು. ಹೇಳು. ಇದು ಗೇರ್ ಬಾಕ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಗಾಡಿಯಲ್ಲೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ? ಗೇರ್ ಎಂತಕ್ಕೆ ಯೂಸ್ ಮಾಡ್ತಾರೆ? ಸ್ಪೀಡ್ ಅಂದರೆ ಈಗ ಮೋಟರ್ ರನ್ ಆಗಲಿಕ್ಕೆ ಸ್ಪೀಡ್ ಅದು ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಗೇರ್ ಬಾಕ್ಸ್. ಅದು ವಾಯ್ಸ್ ರೆಕಾರ್ಡ್ ಮಾಡ್ಕೊ ಸಾಕು. ಅದು ಜನರೇಟರ್. ಹಾಂ, ಅದು ಆಲ್ಟರ್ನೇಟರ್. ಅದೇನು ಮಾಡ್ತದೆ, ಕರೆಂಟನ್ನು ಅದು ಕೇಬಲ್ ಇದೆಯಲ್ಲ, ಕೇಬಲ್ ಥ್ರೂ ಕರೆಂಟ್ ಹೋಗ್ತಾ ಇರ್ತದೆ. ಅದೇನಾಗುತ್ತೆ, ನಾವು ಇಷ್ಟು ಮೆಕ್ಯಾನಿಕಲ್ ಸ್ಪಿನ್ನಿಂಗ್ ಆಗ್ತಾ ಇರ್ತದೆ. ಮಾಮೂಲಿ ಒಂದು ಮಿಷನ್ ತಿರುಗ್ತಾ ಇರ್ತದೆ. ನಾವು ಎಕ್ಸೈಟೇಷನ್ ಅಂತ ಕರಿತೀವಿ. DC ವೋಲ್ಟೇಜ್ ಕೊಡ್ತೀವಿ, ಅದು ರೋಟರ್ ಕೊಡ್ತೀವಿ. ರೋಟರ್ ಅಂತಂದರೆ ಮೋಟರಲ್ಲಿ ನೋಡಿ 2 ಪಾರ್ಟ್ ಇರ್ತವೆ. ಒಂದು ಸ್ಟ್ಯಾಟಿಕ್ ಪಾರ್ಟು, ಒಂದು ರೊಟೇಟಿಂಗ್ ಪಾರ್ಟ್ ಇರ್ತದೆ ಮೋಟರಲ್ಲಿ. ರೊಟೇಟಿಂಗ್ ಪಾರ್ಟಿಗೆ ನಾವೇನು ಮಾಡ್ತೀವಿ, DC ಸಪ್ಲೈ ಕೊಡ್ತೀವಿ. DC ಸಪ್ಲೈ ಕೊಟ್ಟಾಗ ಅದು ಏನಾಗುತ್ತೆ, 110 volts DC ಸಪ್ಲೈ ಕೊಟ್ಟರೆ ಅದು 11 kV ಔಟ್ಪುಟ್ ಬರುತ್ತೆ. ಓಕೆ, ದೆನ್ ನೆಕ್ಸ್ಟ್ 11 kV ಬಂತು. 11 kV ಬಂದಮೇಲೆ ವೈಂಡಿಂಗ್ಗೆ 2 ಎಂಡ್ಸ್ ಇರ್ತವೆ ಯಾವಾಗಲೂ. ವೈಂಡಿಂಗ್ ಯಾವಾಗಲೂ 2 ಎಂಡ್ ಇರ್ತವೆ. 2 ಎಂಡಲ್ಲಿ ಒಂದನ್ನು ಸ್ಟಾರ್ ಕನೆಕ್ಟ್ ಮಾಡಿದ್ರು, ಒಂದು ಎಂಡನ್ನು ಎಲ್ಲ 3 ಫೇಸು ಶಾರ್ಟ್ ಮಾಡಿಬಿಟ್ಟು ಗ್ರೌಂಡಿಂಗ್ ಮಾಡ್ತೀವಿ. ಇನ್ನು ರಿಮೈನಿಂಗ್ ಅದನ್ನ ನಾವು ಪವರ್ ಸಪ್ಲೈಗೆ ಯೂಸ್ ಮಾಡ್ಕೊತೀವಿ. ಅಲ್ಲಿ 2 ಕೇಬಲ್ ಇದು ಬಂದಿದ್ದಾವಲ್ಲ, ಜನರೇಟರಿಂದ ಹೊರಗಡೆಗೆ 2 ಕೇಬಲ್ ಬಂದಿದ್ದಾವಲ್ಲ. ಇವು 2 ಕೇಬಲಲ್ಲಿ
ಮಾಡಿದರೆ ರೈಟ್ ಸೈಡ್ನ ಪವರ್ ಜನರೇಟಿಂಗ್ಗೆ ಯೂಸ್ ಮಾಡ್ಕೊಂಡಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಈ ಗೇರ್ ಬಾಕ್ಸ್ ಇದಕ್ಕೆಲ್ಲ ಬೇರಿಂಗ್ ಇರ್ತಾವಲ್ಲ, ಈ ಬೇರಿಂಗನ್ನ ಎಲ್ಲ ಕೂಲಿಂಗ್ ಮಾಡಲಿಕ್ಕೆ ನಾವು ಆಯಿಲ್ ಯೂಸ್ ಮಾಡ್ತೀವಿ. ಇಲ್ಲೊಂದು ಬೇರಿಂಗ್ ಬರುತ್ತೆ, ಇಲ್ಲೊಂದು ಬೇರಿಂಗ್ ಬರುತ್ತೆ, ಇಲ್ಲೊಂದು ಬೇರಿಂಗ್ ಬರುತ್ತೆ, ಅದ್ರ ಕೆಳಗಡೆ ಒಂದು ಬೇರಿಂಗ್ ಇರ್ತದೆ. ಸೊ ಆ ಬೇರಿಂಗೆಲ್ಲ ರೊಟೇಟ್ ಆಗ್ತಿದ್ದಾಗ ಬೇರಿಂಗ್ ಏನಾಗುತ್ತೆ, ಹೀಟ್ ಆಗುತ್ತೆ. ಆ ಹೀಟಿಂಗ್ ಪಾರ್ಟ್ನೆಲ್ಲ ಕೂಲ್ ಮಾಡಲಿಕ್ಕೆ ನಾವು ಆಯಿಲ್ ಯೂಸ್ ಮಾಡ್ತೀವಿ. ಆಯಿಲ್ಲ ಮತ್ತು ಅದೇ ಆಯಿಲ್ನ ಕೂಲ್ ಮಾಡಲಿಕ್ಕೆ ವಾಟರ್ ಯೂಸ್ ಮಾಡ್ತೀವಿ. ವಾಟರ್ ಗೇಟ್ ಓಪನ್ ಮಾಡಿದ್ಮೇಲೆ ವಾಟರ್ ಈ ಕಡೆ ಬರುತ್ತೆ, ಈ ಕಡೆ ಒಂದು ಸ್ವಲ್ಪ ವಾಟರ್ ಬರುತ್ತೆ, ಈ ಕಡೆ ಒಳಗಡೆಯಿಂದ ಬರುತ್ತೆ. ಅದು ಲೈಕ್ ಡ್ರೈನೇಜ್ ಸಿಸ್ಟಮ್ ಥರ ಇರ್ತದೆ. ಒಳಗಡೆ ಬೇರೆ ಬಾಕ್ಸ್ ಥರ ಇರ್ತದೆ, ಬಾಕ್ಸ್ ಒಳಗಿಂದ ಬರ್ತದೆ. ಈ ಕಡೆ ಒಂದು ಪಾತ್, ಈ ಕಡೆ ಒಂದು ಪಾತ್ ಬಂದು ಈ ಕಡೆಯಿಂದ ನೀರು ಹೊರಟೋಗ್ಬಿಡ್ತದೆ ಹೊರಗಡೆಗೆ. ಈ ಕಡೆ ಸೈಡಿಂದ ವಾಟರು ಹೊರಗಡೆ ಹೋಗುತ್ತೆ. ಈ ಹೊರಗಡೆ ಹೋಗೋ ಟೈಮಲ್ಲಿ ಈ ಕಡೆಯಲ್ಲಿ ಫ್ಯಾನ್ ಇರುತ್ತೆ. ಜೋರಾಗಿ ಇವ್ರಿಗೂ ಸಹ ಅರ್ಥ ಆಗಂಗೆ ಏನಿರುತ್ತೆ ಅಲ್ಲಿ, ಫ್ಯಾನ್ ಇರುತ್ತೆ. ಓಕೆ, ಈ ಫ್ಯಾನು ಈ ವಾಟ್ರ್ ಬಂದು ಏನಾಗುತ್ತೆ, ಈ ಫ್ಯಾನನ್ನು ಫೋರ್ಸ್ ಆಗಿ ಹಿಟ್ ಮಾಡ್ತದೆ. ಪ್ರೆಷರ್ ಆಗಿ ಹಿಟ್ ಮಾಡಿದರೆ ಇದು ತಿರುಗುತ್ತೆ. ಇದು ತಿರುಗಿದರೆ ಇದು ಗೇರ್ ಬಾಕ್ಸ್ ತಿರುಗಿಸುತ್ತೆ. ಗೇರ್ ಬಾಕ್ಸಿಂದ ಜನ್ರೇಟರ್ನ ತಿರುಗಿಸುತ್ತೆ. ಜನ್ರೇಟರ್ನ ಈ ವಾಟರು ಇಲ್ಲಿ ಬರುತ್ತೆ, ಹಿಂಗೆ ಬಂದು ಈಗ ಹೊರಟೋಗುತ್ತೆ, ಹೊರಗಡೆಗೆ ಹೋಗ್ಬಿಡ್ತದೆ, ಆಚೆ ಕಡೆಗೆ ಹೋಗ್ಬಿಡ್ತದೆ. ಇದನ್ನು ಫ್ಯಾನ್ ತಿರುಗಿಸ್ಬೇಕು. ಫ್ಯಾನ್ ತಿರುಗಿಸ್ಲಿಕ್ಕೆ ಇಲ್ಲಿ ಇವಿದಾವಲ್ಲ, ಈ ಫ್ಯಾನ್ಗಿಂತ ಮುಂಚೆ ಒಂದು ಗೇಟ್ ಥರ ಇರ್ತವೆ. ಒಂದ್ರ ಮೇಲೆ ಒಂದು ಹಿಂಗೆ ಕೂತಿರ್ತವೆ. ಅದರ ಒಳಗಡೆ ಹೆಂಗಿರ್ತದೆ ಅಂತಂದರೆ ಒಂದ್ರ ಮೇಲೆ ಒಂದು ಕೂತಿರ್ತವೆ, ಹಿಂಗೆ ಪ್ಲೇಟ್ ಥರ ಇರ್ತವೆ. ಪ್ಲೇಟ್ ಫುಲ್ ರೌಂಡು ವಾಟರು ಇಲ್ಲಿ ತನಕ ಬಂದು ಸ್ಟಾಪ್ ಆಗುತ್ತೆ ಅಷ್ಟೇ. ನಾವು ನೆಕ್ಸ್ಟ್ ಕಮೆಂಟ್ ಕೊಡೋದಂಕ ಮಿಷನ್ ತಿರುಗಿಸೋದಂಕ ಇಲ್ಲಿ ತನಕ ಅವೈಲಬಿಲಿಟಿ ಇರ್ತದೆ. ನಾವು ಯಾವಾಗ ಮಿಷನ್ ತಿರುಗಿಸ್ಬೇಕು ಇದನ್ನು ಓಪನ್ ಮಾಡ್ತೇವೆ, ಅವಾಗ ಏನಾಯ್ತವೆ ಜಸ್ಟ್ ಹಿಂಗೆ ಒಂದ್ರ ಮೇಲೆ ಒಂದು ಕೂತು ಕ್ಲೋಸ್ ಆಗಿರೋ ಪಾತ್ ಏನಾಗುತ್ತೆ, ಜಸ್ಟ್ ಒಂದು ಸ್ವಲ್ಪ ಓಪನ್ ಆಗುತ್ತೆ. ಓಪನ್ ಮಾಡಿದ ತಕ್ಷಣ ಇಲ್ಲಿಂದ ವಾಟರ್ ಪಾಸ್ ಆಗುತ್ತೆ. ಪಾಸ್ ಆಗಿ ಈ ಫ್ಯಾನನ್ನು ತಿರುಗಿಸುತ್ತೆ. ಈ ಫ್ಯಾನ್ ತಿರುಗಿಸಿ ಇದು ಗೇರ್ ಬಾಕ್ಸ್ ಕನೆಕ್ಟ್ ಆಗಿರುತ್ತೆ. ಗೇರ್ ಬಾಕ್ಸ್ ಹೋಗಿ ಜನರೇಟರ್ ಆಲ್ಟರ್ನೇಟರ್ ಕನೆಕ್ಟ್ ಆಗಿರ್ತದೆ. ಆವಾಗ ಪವರ್ ಸಪ್ಲೈ ಬರುತ್ತೆ. ಓಕೆ, ಇದು ಟೋಟಲು ಎಷ್ಟು 12 ಮೀಟರ್ ಹೆಡ್ ಇದು. ಅಂತಂದರೆ ಈಗ ನಾವು ಅದು ಮುಂದೆ ವಾಟರ್ ಹೆಡ್ ನೋಡಿದ್ವಲ್ಲ, ವಾಟರ್ ಲೆವೆಲ್ ನೋಡಿದ್ವಲ್ಲ, ಅದು ಮತ್ತು ಅದು ಮೈನಸ್ ಇದಕ್ಕಿಂತ ಡೆಪ್ತ್ ಇದೆಯಲ್ಲ. ಈ ವಾಟರಿಗೆ ನಾವು ನಿಲ್ತಿರೋದಕ್ಕಿಂತ ಡೆಪ್ತ್ ಇದೆ, ಇನ್ನೂ ಕೆಳಗಡೆಗಿದೆ. ಬ್ಯಾಕ್ ಸೈಡ್ ನೋಡಿದ್ರೆ ಈಗ ಅದು ಮೈನಸ್, ಆ ಲೆವೆಲ್ ಮೈನಸ್ ಈ ಲೆವೆಲ್ ಹಾಕಿದರೆ ಅದು ಹೆಡ್ ಬರುತ್ತೆ, ಟೋಟಲ್ ಹೆಡ್ ಬರುತ್ತೆ. ಇದರಲ್ಲಿ ಹೀಟ್ ಎಕ್ಸ್ಚೇಂಜರು, ವಾಟರ್ ಕೂಲಿಂಗ್ ಸಿಸ್ಟಮ್, ಅದು ಜಸ್ಟ್ ಹೈಡ್ರಾಲಿಕ್ ಸಿಸ್ಟಮ್. ಅದು ಹೈಡ್ರಾಲಿಕ್ ಸಿಸ್ಟಮ್ ಈಗ ಇದನ್ನೆಲ್ಲ ಓಪನ್ ಮಾಡಲಿಕ್ಕೆ ಇದೆಯಲ್ಲ, ಅನ್ಸತ್ತೆಲ್ಲ ಆಗಲ್ಲ. ಹೈಡ್ರಾಲಿಕ್ ಪ್ರೆಸರ್ ಟಿಪ್ಪರೆಲ್ಲ ಲೋಡ್ ಮಾಡೋದು ಫಿಲ್ಟರ್ ಇಲ್ಲಲ್ಲ, ಅಲ್ಲಲ್ಲ ಫಿಲ್ಟರ್ ಅಲ್ಲಿ ಫಿಲ್ಟರ್ ಮತ್ತು ಒಯ್ಯ ಬರೀತಲ್ಲ ಸ್ವಲ್ಪ. ಓಕೆ, ಬೇರೆ ಏನಿದಾವೆ ಇನ್ಪುಟ್ಗೆ ನಮಗೆ ಎಷ್ಟು ಬೇಕು ಅಲ್ಲಿ ತನಕ ಪೂರ ಜನರೇಟ್ ಮಾಡಿದೆ. ಈಗ ಅಟ್ ಪ್ರೆಸೆಂಟ್ ಈ ಮಂತಲ್ಲಿ ಎಷ್ಟು ಯೂನಿಟ್ ಜನರೇಟ್ ಆಗ್ತದೆ? ಈ ಮಂತ್ ಅಲ್ಲ, ಈ ಮಂತ್ ಎಷ್ಟು ದಿನ ಆಯಿತು? 3 days ಆಯಿತು. 1,50,000 ಆಗಿದೆ ಅಷ್ಟೇ, 1,50,000 ಅಪ್ರಾಕ್ಸಿಮೇಟ್ ಯೂನಿಟ್ಸ್. ಬಿಕಾಸ್ ವಾಟರ್ ಅವೈಲಬಿಲಿಟಿ ಕಮ್ಮಿ ಇದೆಯಲ್ಲ, ಇವಾಗ ಕಮ್ಮಿ ಪ್ರೊಡಕ್ಷನ್ ಆಗ್ತಾ ಇದೆ. ವಾಟರ್ ಅವೈಲಬಿಲಿಟಿ ಜಾಸ್ತಿ ಇದ್ದಾಗ ಮ್ಯಾಕ್ಸಿಮಮ್ ರೋಡ್ ಚೆನ್ನಾಗಿದ್ರೆ ಏನು ಮಾಡ್ತೀಯ, ನಮ್ಮ ಹತ್ರ ಹೋಯ್ತು ತರ್ತೀವಿ, ಇಲ್ಲದ ಹೋದ್ರೆ ಹತ್ತರಲ್ಲಿ ಅಂತ ಓಡಿಸ್ಕೊಳ್ಳೋದು ಅಷ್ಟೇ. ವಾಟರ್ ಅವೈಲಬಿಲಿಟಿ ಇಲ್ಲ, ರೋಡ್ ಸರಿ ಇಲ್ಲ, ಏನು ಮಾಡ್ತೀವಿ? ವಾಟರ್ ಅವೈಲಬಿಲಿಟಿ ಇದ್ದಾಗ ಮಳೆ ಬರ್ತದಲ್ಲ, ಜಾಸ್ತಿ ಫ್ಲಡ್ ಬರ್ತಾ ಇರ್ತದಲ್ಲ, ಅವು ಫುಲ್ ಲೋಡಲ್ಲಿ ಓಡ್ತಾ ಇರ್ತವೆ. 3 ಮಿಷನ್ ತಿರುಗ್ತವೆ, ಮುಗಿದ ಕತೆ. ಇದು ಇನ್ನೇನು ಸರ್, ಕರೆಂಟ್ ಎಲ್ಲಿಗೆ ಸಪ್ಲೈ ಆಗ್ತದೆ? ಮೆಸ್ಕಾಮ್ಗೆ. ನೆಕ್ಸ್ಟ್ ನೋಡಿದೆ
ಪರ್ ಅವರ್ಗೆ ಎಷ್ಟು ಯೂನಿಟ್ ಬರ್ತದೆ ಪರ್ ಅವರ್? ಪರ್ ಅವರ್ಗೆ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಹೇಳಿದ್ನಿ, ಕೆಪಾಸಿಟಿ ಎಷ್ಟು? 15. ಈಚ್ ಮಿಷನ್ 5 ಮೆಗಾವ್ಯಾಟ್. ಕೆಪಾಸಿಟಿ ಅಲ್ಲ ಸರ್, ಈಗ ಇವಾಗ ಪ್ರೆಸೆಂಟ್ ಕರ್ಕೊಂಡು ಹೋಗಿದ್ರೆ ಅಲ್ಲಿ ತೋರಿಸ್ತಾರೆ. ಓಕೆನಾ? ಇವಾಗ 1000 ಯೂನಿಟ್ಸ್ ಜನರೇಟ್ ಆಗಿದೆ, 1100 ಯೂನಿಟ್ಸ್ ಜನರೇಟ್ ಆಗುತ್ತೆ per hour. ಕನ್ಸ್ಟ್ರಕ್ಷನ್ಗೆ ಒಂದು ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಸರ್? ಯಾಕೆ ಏನಾದ್ರು ಪ್ಲಾನ್ ಇದೆಯಾ? ಇಲ್ಲ, ಅವಾಗ ಇನ್ವೆಸ್ಟ್ ಮಾಡುವಾಗ ಪರ್ ಮೆಗಾವಾಟ್ಗೆ ಬಂದು 7 to 10 CR ಆಗುತ್ತೆ. 7 to 10 ರೋಡ್ಸ್ 15 ಮೆಗಾವ್ಯಾಟ್ ಅಂದರೆ ಮಲ್ಟಿಪ್ಲೈ 150 CR. 154. ಎಲ್ಲ ಸೇರಿ ನಿನ್ನ ಮನೆಯಿಂದ ಕೂತ್ಕೊಂಡು ಆಪ್ರೇಟ್ ಮಾಡಬೇಕು ಅಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಂ, ಸ್ಕಾಡಾದಿಂದ ಆಟೋಮೇಷನ್ ಆಟೋಮೇಷನ್ ಸ್ಕಾಡಾದಿಂದ ಮಾಡ್ತಾರೆ. PLC ಇತ್ತು. ಎಲ್ಲ ಬಂದಿದೆ ಈಗ. ಚಾರ್ಜ್ ಆಗ್ತದ ಚಾರ್ಜ್ ಆಗ್ತದ ಏನು ಅದಲ್ಲ ಒಂದು ಕನ್ಸ್ಟ್ರಕ್ಷನ್ ಚಾರ್ಜ್. ಹಾಂ, ಹುಷಾರು ಏನಡ ಹುಷಾರು ಸರ್ ಪರ್ ಯೂನಿಟ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಕರೆಂಟ್? ಪರ್ ಯೂನಿಟಿಗೆ ಪರ್ ಯೂನಿಟ್ಗೆ ನಿಮಗೆ ಮನೇಲಿ ಕೊಡೋದು ಎಷ್ಟು ಕೊಡ್ತಿದ್ದಾರೆ? 7.5 ಯೂನಿಟ್ಸ್ ಒಳಗೆ ಎಷ್ಟು? ಒಂದು ಯೂನಿಟ್ ಅಂದರೆ 7.5. 7.5 ಹಾಂ, ಇದೆ ಸರ್, ರೂರಲ್ ಅರ್ಬನ್ ಇದೆ, ಡಿಪೆಂಡ್ 7.5. 3 50 ವ್ಯಾಟ್ 50 ಯೂನಿಟ್ ತನಕ 4.5 ಇತ್ತು, ಈಗ 7 ಮಾಡಿದ್ದಾರೆ. rupees ಹಾಂ, ಪರ್ ಯೂನಿಟ್. ಇದೇನಾದ್ರು ಎಕ್ವಿಪ್ಮೆಂಟ್ಸ್ ಏನಾದ್ರು ಲಿಫ್ಟ್ ಮಾಡ್ಬೇಕಂತಂದ್ರೆ ಕ್ರೇನ್ ಇದೆ ನೋಡಿ. ಹಾಂ, ಹೆವಿ ಎಕ್ವಿಪ್ಮೆಂಟ್ಸ್ ಅಲ್ಲಿ ಇವೆಲ್ಲ ಏನಾರ ಮೇಂಟೆನೆನ್ಸ್ ಮಾಡಲಿ, ಏನಾರ ಬೇರಿಂಗ್ ಲಿಫ್ಟ್ ಮಾಡಬೇಕು, ಜನರೇಟರ್ ಎಲ್ಲ ಹೋಗೋಣ. ಬೇರೆ ಏನಾರ ಏನಾರು ಒಂದು ಮಾಡಿ ಹೋಯ್ತು ಅಂತಂದ್ರೆ ತುಂಬ ಚಪ್ಪ. ಈಗಂತೂ GST ಬಂದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಇದರ ಕೆಲಸ ಹೇಗೆ ಆಗ್ತದೆ ಸರ್? ಕೆಲಸ 24/7 24/7. ಅಂದರೆ ಅಂದರೆ ಈಗ ಒಂದು ಮಿಷಿನ್ ಹಾಲಾಯಿತು, ಆಗ ಏನು ಮಾಡ್ತಾರೆ ಸರ್? ಅದು ಅದನ್ನ ರಿಪೇರಿ ಮಾಡೋದು. ಶಟ್ ಡೌನ್ ತರಿಸ್ತಾರೆ. ಈಗ ಇಂಟೇಕಲ್ಲಿ ಒಂದು ಗೇಟ್ ಇದೆಯಲ್ಲ, ಹಾ. ಕ್ಲೋಸ್ ಮಾಡ್ತೀವಿ. ಹಾ. ಸೇಮ್ ಆಸ್ಟಿಸ್ DT-ನಲ್ಲಿ ಒಂದು ಗೇಟ್ ಇರ್ತದೆ. ಹಾ. ಮಧ್ಯದಲ್ಲೆಲ್ಲ ನೀರೆಲ್ಲ ಖಾಲಿ ಮಾಡ್ತೀವಿ. ಹಾ. ಒಳಗಡೆ ಅಲ್ಲಿ ಇದೆಯಲ್ಲ ಮ್ಯಾನ್ಹೋಲ್ ಇದೆಯಲ್ಲ, ಹಾಂ, ಮ್ಯಾನ್ಹೋಲ್ ಇದ್ದರೆ ಅದು ಮ್ಯಾನ್ಹೋಲ್ ಓಪನ್ ಮಾಡಿಕೊಂಡು ಒಳಗಡೆ ಪ್ರಾಬ್ಲಮ್ ಆದರೆ ಒಳಗಡೆ ಹೋಗ್ತೀವಿ. ಹಾ. ಹೊರಗಡೆ ಪ್ರಾಬ್ಲಮ್ ಆದರೆ ಏನು ಇಲ್ಲ ಇಲ್ಲೇ ಮಾಡ್ತೀವಿ. ಇದೆಲ್ಲ ನೀವೇ ಏನು ಸರ್? ಲೀಕೇಜ್. ಎಸ್ ಲೀಕೇಜು ಈ ರುಬೇನ್ ಆಗ್ತಿದ್ದಾಗ ಈ ಫ್ಯಾನ್ ಏನಿದೆಯೋ ಇಲ್ಲಿ ಕ್ಲೋಸ್ ಆಗಿರುತ್ತೆ ಸರ್. ಮಾತು ಸ್ವಲ್ಪ ಬರ್ತದೆ, ಜಸ್ಟ್ ಸಾಫ್ಟ್ ಕವರಷ್ಟು ಇದು ಮಾತ್ರ ಸಾಫ್ಟ್ ಕವರ್ ಅಷ್ಟು ಇರುತ್ತೆ. ಇಲ್ಲಿ ಜಸ್ಟ್ ಮೈನರ್ ಗ್ಯಾಪ್ ಇರುತ್ತೆ, ಆ ಗ್ಯಾಪಿಂದ ಲೀಕೇಜ್ ಬರ್ತಾ ಇರುತ್ತೆ. ಅದು ಇಲ್ಲಿ ಕಲೆಕ್ಟ್ ಆಗುತ್ತೆ. ಈ ಪಿಟ್ಟಿ ಕಲೆಕ್ಟ್ ಆಗಿ ಇಲ್ಲಿಂದ ಹೊರಗಡೆ ಹೋಗ್ತಾರೆ. ಗಾಯ್ಸ್ ಮಾತ ಕೇಂಡಾರು ಇನ್ಫಾರ್ಮೇಷನ್ ಪೂರ ಕೇಂಡಾರು ಪಂಡೇರು ಎಡ್ಡೆಡು ಅಲ್ಲೇ ಒಂದು ಮೆಷಿನ್ ರನ್ ಆಗುന്നുണ്ട്. ಮಸ್ತ್ ಇನ್ಫಾರ್ಮೇಷನ್ ತಿಕ್ಕಂಡು ಏನು ಈಗ ಒಂದೇ ಮಿಷಿನ್ ಸೌಂಡ್ ಆವಂದಿಪ್ಪುನು ದಾಲ ಕೇನುಂಜಿ ಪಾತೆರ್ನ ಅಣ್ಣಲ ಆಯ್ನಾತಿ ಎಕ್ಸ್ಪ್ಲೈನ್ ಮಲ್ಪನ ಕ್ಲಿಯರ್ ಕೇಂಡ ಕ್ವಶನ್ ಬರ ಎಂಚ ಏನಂದ್ರೆ ಈಗಲೇ ಗೊತ್ತಾದಿಪ್ಪೊಂದು ಎನ್ನುವೆ ಓಯ್ ಬಲಿ ಕಂಟ್ರೋಲ್ ರೂಮ್ ಬ್ರೇಕರ್ ಬಂದಾದರೆ ಲೈಕ್ ಸ್ವಿಚ್ ಥರ ಅಷ್ಟೇ. ಇದು ಆನ್ ಮಾಡಿದರೆ ಸಪ್ಲೈ ಆ ಕಡೆ ಹೋಗ್ತದೆ ಮೆಸ್ಕಾಮ್ಗೆ, ಆಫ್ ಮಾಡಿದರೆ ಹೋಗಲ್ಲ. ಇದು ನೋಡಿ, ಇವಾಗ ಇದು ಆಫ್ ಕಂಡೀಷನಲ್ಲಿ ಇದೆ. ನೀವು ಯಾರು ಕೈ ಹಾಕ್ಬಿಡಿ, ಇದು ಆಫ್ ಕಂಡೀಷನಲ್ಲಿ ಇದೆ. ಇದು
ಹೋಗ್ತಾ ಇಲ್ಲ ಇಲ್ಲಿಂದ. ಓಕೆನಾ? ನೋಡಿ ಇದನ್ನು ನೋಡಿ, ಆನ್ ಕಂಡೀಷನಲ್ಲಿದೆ. ಆನ್ ಅಂತ ಕಾಣಿಸ್ತಿದೆಯಾ? ಆನ್ ಕಂಡೀಷನಲ್ಲಿದೆ, ಕಾಣಿಸ್ತಾ ಇಲ್ಲಪ್ಪ? ಲೈಟ್ ಬರ್ತಿಲ್ಲ ಸರ್. ಕ್ಯಾಮ್ರಾದಲ್ಲಿ ನೋಡಬೇಡ, ಡೈರೆಕ್ಟಾಗಿ ನೋಡು. ಲೈಟ್ ಬರ್ತಿಲ್ಲ, ನೋಡಿದೆ. ಕರೆಕ್ಟಾಗಿ ನೋಡು, ಅಲ್ಲಿ ಆನ್ ಅಂತ ಕಾಣಿಸ್ತಾ ಇದೆಯಲ್ಲ ವೈಟ್ ಕಲರ್. ಹಾಂ ಆನ್. ಓಕೆನಾ? ಇಲ್ಲಿಂದ ಸಪ್ಲೈ ಹೋಗ್ತಾ ಇದೆ. ಬನ್ನಿ ಬನ್ನಿ ಬನ್ನಿ. ಹಾಂ 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 ಹಾಂ. ಇದೆಲ್ಲ ಕಂಟ್ರೋಲಿಂಗ್ ಸಿಸ್ಟಮ್ ಇಟ್ಕೊಂಡು ಇರುತ್ತೆ. ಮಿಷನ್ಗೆ ಏನಾದ್ರು ಕಂಟ್ರೋಲಿಂಗ್ ಎಲ್ಲ ಇದರಲ್ಲೇ ಆಗ್ತಾ ಇರ್ತದೆ. ಇಲ್ಲಿಂದಲೇ ಆಪ್ರೇಟ್ ಮಾಡ್ತಾ ಇರ್ತೀವಿ. ರನ್ ಮಾಡೋದಾಗಲಿ, ಶಟ್ ಡೌನ್ ಮಾಡೋದಾಗಲಿ, ಲೋಡ್ ಹಾಕೋದಾಗಲಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ಇಲ್ಲಿಂದಲೇ ಮಾಡ್ತಾ ಇರ್ತೀವಿ. ಒಂದೊಂದು ಯೂನಿಟ್ಗೂ ಒಂದೊಂದು, ಇವೆರಡು ಒಂದು ಯೂನಿಟ್, ಇವೆರಡು ಒಂದು ಯೂನಿಟ್, ಅವೆರಡು ಒಂದು ಯೂನಿಟು. ಎಲ್ಲದಕ್ಕೂ ಕಾಮನ್ ಪ್ಯಾನಲ್ ಅಂತಂದರೆ ಸಿಂಕರ್ನೈಸಿಂಗ್ ಪ್ಯಾನಲ್. ಸಿಂಕರ್ನೈಸಿಂಗ್ ಪ್ಯಾನಲ್ ಅಂತಂದರೆ ನಮ್ಮ ಜನ್ರೇಟರಿಂದ ಬರೋ ವೋಲ್ಟೇಜು, ಮೆಸ್ಕಾಮಿಂದ ಬರೋ ವೋಲ್ಟೇಜು ಎರಡನ್ನೂ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ಈಕ್ವಲ್ ಮಾಡಿ ದೆನ್ ಬ್ರೇಕ್ ಈಕ್ವಲ್ ಮಾಡಿದರೆ ಮಾತ್ರ ಇಲ್ಲಿಂದ ಪಾಸ್ ಆಗುತ್ತೆ. ಈಗ ಏನಾದ್ರು ಅಲ್ಲಿ 11 kV ಇಲ್ಲಿ 12 kV ಇದ್ದರೆ ಮ್ಯಾಚ್ ಆಗಲ್ಲ ಕರೆಂಟ್, ವೋಲ್ಟೇಜ್ ಮ್ಯಾಚ್ ಆಗಲ್ಲ. ವೋಲ್ಟೇಜ್ ಮ್ಯಾಚ್ ಆಗಲ್ಲ, ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಎರಡು ಮ್ಯಾಚ್ ಮಾಡಿದರೆ ಮಾತ್ರ ಅದು ಕನೆಕ್ಟ್ ಆಗುತ್ತೆ. ಇಲ್ಲದಾದ್ರೆ ಕನೆಕ್ಟ್ ಆಗಲ್ಲ. ಬ್ರೇಕರ್ ಆ ಬ್ರೇಕರ್ ಕ್ಲೋಸಲ್ಲಿದ್ದರೆ ಮಾತ್ರ ಸಪ್ಲೈ ಹೋಗುತ್ತೆ. ಆಯಿತಾ? ಕ್ಲಿಯರಾ? ನೆಕ್ಸ್ಟ್ ಅಲ್ಲಿ ತನಕ ಏನಾದ್ರು ಡೌಟ್ಸ್ ಇದ್ದಾವ? ಇಲ್ಲ ಸರ್. ಇಲ್ಲ ಇಲ್ಲ. ಇಲ್ಲಿ ಇದು ಒಂದು ಯೂನಿಟ್ಗೆ ಸಂಬಂಧಪಟ್ಟಿರೋದು ಯಾವುದೇ ಆಗಲಿ, ಏನಾರ ಆಯಿಲ್ ಪ್ರೆಷರ್ ಏನಾರು ಕಡಿಮೆ ಆಯಿತಾ, ಏನಾರು ವೋಲ್ಟೇಜ್ ಏನಾರು ಕಡಿಮೆ ಆಯಿತಾ, ಕರೆಂಟ್ ಏನಾರು ಓವರ್ ಕರೆಂಟ್ ಆಯಿತಾ, ವೋಲ್ಟೇಜ್ ಏನಾರು ಓವರ್ ವೋಲ್ಟೇಜ್ ಆಯಿತಾ, ಆ ಥರ ಅಬ್ನಾರ್ಮಲಿಟೀಸ್ ಮಿಷನಲ್ಲಿ ಏನೇ ಅಬ್ನಾರ್ಮಲಿಟೀಸ್ ಬಂದ್ರೂ ಸಹ ಇಲ್ಲಿ ಕಮಾಂಡ್ ಬರುತ್ತೆ. ಇಂಡಿಕೇಶನ್ ಬರುತ್ತೆ. ಇದಾಗಿದೆ ಸಮ್ ಪ್ರಾಬ್ಲಮ್ ಬಂದಿದೆ ನೋಡಿ, ಇಲ್ಲಿದಾವೆ ನೋಡಿ. ಯಾವ್ದಾದ್ರು ಒಂದು ಓದಿ. ಗಿಯರ್ ಬಾಕ್ಸ್ ಲಾಸ್, ಕೂಲಿಂಗ್ ವಾಟರ್. ಗೇರ್ ಬಾಕ್ಸಿಗೆ ಹೋಗ್ತಿರುವ ಕೂಲಿಂಗ್ ವಾಟರು ಕಡಿಮೆ ಇದೆ, ಫ್ಲೋ ಕಡಿಮೆ ಇದೆ, ನೀನು ಹೋಗಿ ಸರಿ ಮಾಡ್ಕೋ ಅಂತ ಹೇಳ್ಬಿಟ್ಟು ಇಂಡಿಕೇಶನ್ ಕೊಡ್ತಾ ಇರ್ತದೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಏನಪ್ಪ ಆಗತ್ತಿಲ್ವಾ? ಸೊ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಹೋಗಿ ಅಲರ್ಟ್ ಆಗಿ ಹೋಗಿ ಅದನ್ನು ಪ್ರಾಬ್ಲಮ್ನ ರೆಕ್ಟಿಫೈ ಮಾಡ್ಕೊಬೇಕು. ಇಲ್ದ ಹೋದ್ರೆ ನೀವು ಮಾಡಿಲ್ಲ, ಮಲಗಿದ್ರಿ, ಬಡ್ಕೊಂಡ್ರೆ ಬಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲಗಿದ್ರೆ ಏನಾಗ್ತದೆ, ಸ್ವಲ್ಪ ಹೊತ್ತು ನೋಡ್ತದೆ, ಆಮೇಲೆ ಟ್ರಿಪ್ ಆಗೋಯ್ತದೆ. ನೀನೇನು ಮಾಡಲ್ಲ, ನಾನು ನಿಂತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಟ್ರಿಪ್ ಆಗ್ಬಿಡ್ತದೆ, ಆಟೋಮೆಟಿಕಲಿ ಟ್ರಿಪ್ ಆಗ್ಬಿಡ್ತದೆ ಅಬ್ನಾರ್ಮಲಿಟಿ. ಓಕೆನಾ? ಇದೆಲ್ಲ ಇದು ಟೆಂಪ್ರೇಚರ್ ಸ್ಕ್ಯಾನರ್. ಇದು ಒಂದು ಸಮ್ ಏರಿಯಾಸಲ್ಲಿ ಟೋಟಲ್ಲು 20 ಪಾಯಿಂಟ್ಸಲ್ಲಿ ನಾವು ಟೆಂಪ್ರೇಚರ್ನ ಎವ್ರಿ ಟೈಮ್ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಬೇರಿಂಗ್ ಟೆಂಪ್ರೇಚರು, ವೈಂಡಿಂಗ್ ಟೆಂಪ್ರೇಚರು, ಕೋರ್ ಟೆಂಪ್ರೇಚರ್ ನೋಡಿ. ಇದೆಲ್ಲ ನೋಡಿ, ಜನರೇಟರ್ ವೈಂಡಿಂಗ್, ಆರ್ ಫೇಸ್, ವೈ ಫೇಸ್, ಬಿ ಫೇಸ್, ಕೋರ್, DE, NDE, ಪಿನಿಯನ್ ಸಾಫ್ಟ್, ಬೇರಿಂಗು. ಎಷ್ಟು ಬೇರಿಂಗ್ ಇದೆ? 1 2 3 4 5 6 7 8 9 10 12 ಬೇರಿಂಗ್ ಇದೆ. 12 ಲೊಕೇಶನಿಂದ ನಾವು ಕಲೆಕ್ಟ್ ಮಾಡಿರ್ತೀವಿ. ಅದಲ್ಲದೆ ಟೋಟಲ್ 9, 12 + 9 20, 11 + 9 20, ಟೋಟಲ್ 20 ಪ್ಲೇಸಿಂದ ಟೆಂಪ್ರೇಚರ್ನ ಅಬ್ಸರ್ವ್ ಮಾಡ್ತಾ, ಮಾನಿಟರಿಂಗ್ ಮಾಡ್ತಾ ಇರ್ತೀವಿ ಈಚ್ ಆ್ಯಂಡ್ ಎವ್ರಿಥಿಂಗ್. ಬನ್ನಿ. ಇದೇನಿದು ಟೆಂಪರೇಚರ್ ಸ್ಕ್ಯಾನರ್. ಏನು ಮಾಡ್ತದೆ ಇದು? ಟೆಂಪರೇಚರನ್ನು ಸ್ಕ್ಯಾನ್ ಮಾಡಿ, ಟೆಂಪರೇಚರ್ನ ಸ್ಕ್ಯಾನ್. ಪಾಯಿಂಟ್ ನಂಬರ್ 7, ಚಾನಲ್ ನಂಬರ್ 7ಅಲ್ಲಿ 60 ಡಿಗ್ರಿ ಇದೆ, 8ಅಲ್ಲಿ 59 ಡಿಗ್ರಿ ಇದೆ, ದೆನ್ 9ಅಲ್ಲಿ 45 ಡಿಗ್ರೀಸ್ ಇದೆ ಸೆಂಟಿಗ್ರೇಡ್ ಟೆಂಪ್ರೇಚರ್. ಲೊಕೇಶನ್ನು ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಚಾರ್ಟ್ ಇದೆಯಲ್ಲ, ಆ ಲೊಕೇಶನ್ ಪ್ರಕಾರ ನೋಡ್ಕೊಳ್ಳೋದು. ಏನಾರು ಅಬ್ನಾರ್ಮಲಿಟಿ ಆಯಿತು, ಇದಕ್ಕೆ ಸೆಟ್ಟಿಂಗ್ ಇರ್ತದೆ ಇದಕ್ಕೂ ಸಹ. ಅದನ್ನೇ ಆಕ್ಸೆಸಬಿಲಿಟಿ ಎಷ್ಟಿರುತ್ತೆ? 70 ಡಿಗ್ರಿ ಅಂದ್ಕೊಳ್ಳಿ. 70 ಡಿಗ್ರಿ ತನಕ ಎಲ್ಲೋ ಮಾಡ್ಬೋದು ಟೆಂಪ್ರೇಚರ್, ಏನು ತೊಂದರೆ ಇಲ್ಲ. ಅದೇನಾದ್ರು ಆಟೋಮೆಟಿಕಲಿ 75 ಡಿಗ್ರೀಸ್ ಆಯಿತು ಅಂದ್ಕೊಳ್ಳಿ, ನೀವು ನೋಡಿಲ್ಲ, ಓಕೆ, ನೋಡಿದರೆ ಓಕೆ, ಟ್ರಿಪ್ ಮಾಡ್ಬೋದು. ಏನಾದ್ರು ನಾವೇನು ನೋಡಿಲ್ಲ, ಮಲ್ಕೊಂಡ್ಬಿಟ್ಟಿದ್ರಿ, ಏನು ನೋಡ್ತಾ ಇಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ವಿ, 75 ಬಂತಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಅಲಾರಾಮ್ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿದೆ ಟೆಂಪ್ರೇಚರ್ ಸ್ಕ್ಯಾನರ್ ಟ್ರಿಪ್. ಇಲ್ಲಿಂದ ಕಮಾಂಡ್ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಮಿಷಿನ್ಗೆ ಹೋಗುತ್ತೆ, ಎಮರ್ಜೆನ್ಸಿನಲ್ಲಿ ಶಟ್ ಡೌನ್ ಆಗಿಬಿಡುತ್ತೆ. ದಟ್ ಈಸ್ ಮೀನ್ಸ್ ಒಂದಕ್ಕೊಂದು ಲಿಂಕು.
ಪ್ರೊಟೆಕ್ಷನ್, ದಿಸ್ ಇಸ್ ಕಾಲ್ಡ್ ಪ್ರೊಟೆಕ್ಷನ್ ಸಿಸ್ಟಮ್ ಅಂತ ಕರೆ. ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಅದು ಹೆಂಗೆ ರನ್ ಮಾಡಿದ್ರೆ ಆಗಲ್ವೇ? ಪ್ರೊಟೆಕ್ಷನ್ ಬೇಕಲ್ಲ ಫಸ್ಟ್. ನಿಮಗೆ ಜನ್ರೇಷನ್ಗಿಂತ ಮೊದಲು ಪ್ರೊಟೆಕ್ಷನ್. ದೆನ್ ಇದು ಜನರೇಟರ್ ಸ್ಪೀಡ್, ಇದು 750, ಇದು ಜನರೇಟರ್, ಇದು ಏನಿದೆ ಜನರೇಟರ್ ಸ್ಪೀಡ್, ಜನರೇಟರ್ ಸ್ಪೀಡ್ ಇಂಡಿಕೇಟರ್. ಜನರೇಟರ್ ಸ್ಪೀಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇಂಡಿಕೇಟ್ ಮಾಡ್ತಾ ಇರ್ತದೆ. ಎಷ್ಟಿದೆ? 750. ಓಕೆ, ಇದನ್ನು ನೋಡಿ. ಇವಾಗ ಯಾರೋ ಕೇಳಿದ್ರೆ, ಯಾರು ವೋಲ್ಟೇಜ್ ಎಷ್ಟು ಯೂನಿಟ್ ಜನರೇಟ್ ಆಗ್ತಿದೆ ಅಂತ ಕೇಳಿದ್ರಲ್ಲ, ಯಾರು ಕೆಳಗೆ? ರೈಸ್ ಯುವರ್ ಹ್ಯಾಂಡ್. ನೀವೇನಾ? ಓಕೆ, ಎಷ್ಟಾಗ್ತದೆ? 1100 ಯೂನಿಟ್ಸ್ ಪರ್ ಅವರ್ ಜನರೇಟ್ ಆಗ್ತದೆ. ಹಾಂ, ಇವಾಗ ನಾನು ಏನು ಮಾಡ್ತೀನಿ, ಅದು ನಾನು ಹೇಳಿದ್ನಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಓಪನ್ ಮಾಡ್ತೀನಿ ನೋಡಿ. ಇದು ಜಾಸ್ತಿ ಆಗ್ತದೆ. 33. ಹಾಂ, 33 ಇಲ್ಲಲ್ಲ, ಇಲ್ಲ ಆಗಲ್ಲ, ಓಡಿ ಟ್ರಾನ್ಸ್ಫಾರ್ಮರ್. ಜಸ್ಟ್ ನಾನು ಏನು ಮಾಡ್ತೀನಿ, ಇದೆಯಲ್ಲ ಇದನ್ನು ಜಸ್ಟ್ ಇನ್ಕ್ರೀಸ್ ಮಾಡ್ತೀನಿ ನೋಡಿ. ಅದೇನು ಮಾಡ್ತೀನಿ, ಕಿಟಕಿ ಅದು ಐ ಮೀನ್ ಕ್ಲೋಸಿಂಗ್ ಪಾರ್ಟ್ ಇದೆಯಂದಲ್ಲ, ಅದು ಓಪನ್ ಆಗುತ್ತೆ ಅಂತ ಅಂದಲ್ಲ, ನಾನು ಹೈಡ್ರಾಲಿಕ್ ಪ್ರೆಸರಿಂದ ಓಪನ್ ಮಾಡ್ತೀನಿ ನೋಡಿ. ಏನಾಗಿದೆ? ಜಾಸ್ತಿ ಇನ್ಕ್ರೀಸ್ ಆಯಿತು, 1200 ಆಗಿದೆ. ಮೀನ್ಸ್ ಅಲ್ಲಿ ಟಾರ್ಕ್ ಅನ್ನೋದು ಜಾಸ್ತಿ ಆಗುತ್ತೆ. ಇದು ವೇರಿ ಆಗಲ್ಲ. ಒನ್ಸ್ ನಾವು ಗ್ರಿಡ್ಡಿಗೆ ಕನೆಕ್ಟ್ ಮಾಡಿದ್ಮೇಲೆ ಇದು ವೇರಿ ಆಗಲ್ಲ, ಸೇಮ್ ಸ್ಪೀಡ್ ಇರುತ್ತೆ. ಇದು ಟಾರ್ಕ್ ಅನ್ನೋದು ಜಾಸ್ತಿ ಆಗ್ತಾ ಇರ್ತದೆ ಗೇರ್ ಬಾಕ್ಸಲ್ಲಿ. ಟರ್ಬೈನಲ್ಲಿ ಟಾರ್ಕ್ ಜಾಸ್ತಿ ಆಗುತ್ತೆ. ಟಾರ್ಕ್ ಜಾಸ್ತಿ ಆದರೆ ನಮ್ಮ ಗಾಡಿಗಳಿಗೆ ನೋಡಿ, ಟಾರ್ಕ್ ಜಾಸ್ತಿ ಆದರೆ ಫಾಸ್ಟ್ ಹೋಗುತ್ತೆ. ಅದೇ ಓಕೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಕಮ್ಮಿ ಆಯಿತಾ? ಕಮ್ಮಿ ಆಯಿತಾ? ನಾರ್ಮಲ್ಗೆ ಬಂದ ಲೈಕ್ ದಟ್. ಇಲ್ಲಿಂದಲೇ ಈಚ್ ಆ್ಯಂಡ್ ಎವ್ರಿಥಿಂಗ್ ಕಂಟ್ರೋಲಿಂಗ್. ಓಕೆ, ಕ್ಲಿಯರಾ? ನೀನು ನೋಡಿಲ್ಲ, ಅವಾಗ ನೀನು ನೋಡಿಲ್ಲ, ಅದಕ್ಕೆ ಇದೆಲ್ಲ ಅಲ್ಲಿ ಕೆಳಗಡೆ ಮೋಟರ್ ಸ್ವಿಚ್ ಆ್ಯಂಡ್ ಎವ್ರಿಥಿಂಗ್ ಇದಾವಲ್ಲ, ಫೀಡರ್ಸ್ ಇದೆಲ್ಲ, ಮೋಟರ್ ಆನ್ ಮಾಡೋದು, ಆಫ್ ಮಾಡೋದು, ಇಲ್ಲಿಂದಲೇ ಆಫ್ ಏನಿದೆ, ಕೂಲಿಂಗ್ ವಾಟರ್ ಪಂಪ್ ಇಲ್ಲಿಂದ ಆನ್ ಮಾಡಿದ್ರೆ ಆನ್ ಆಗುತ್ತೆ ಅಷ್ಟೇ. ಇವಾಗ ಈ ಪಾರ್ಟ್ ಎಲ್ಲ ಅದೇ ಅಷ್ಟೇ. ಓಕೆ, ಕಂಟ್ರೋಲ್ ರೂಮ್ ಬಿದೇ ಬರ್ತಾಗ ಪೂರ తీయదు కంట్రోల్ రూమ్ ఎంచ కంట్రోల్ ಮಾಡ್ಕೊಂಡು ಏನಂದು ನಾನು పోయి ನಾ ಕರೆಂಟ್ ಟ್ರಾನ್ಸ್ಫಾರ್ ಮಾಡ್ದಾಡೆ ಬತ್ತ ಸರಿ ಒಡ್ಡೆ ಉಂಟ ಏನಲ್ಲಿ ಮನ್ಪೇರ ಗೊತ್ತಿಚ್ಚಿ ಅಲ್ಲೇ ಕಡೆ ತಿಂದು ಪೈಪ್ ಓದಿತ್ತಲ್ಲ ಸರ್ ಅಡ್ಡೆ ಉಂಟಲ್ಲೇ ವಿಡಿಯೋ ಬರ್ತದೆ. ಸ್ಟೆಪ್ ಅಪ್ ಆಗುತ್ತೆ. ಇಲ್ಲಿ ಅಂದರೆ ವೋಲ್ಟೇಜು ಜಾಸ್ತಿ ಆಗುತ್ತೆ. ಅಲ್ಲಿ 11 kV ಬರುತ್ತೆ, ಔಟ್ಪುಟ್ ಎಷ್ಟು ಬರುತ್ತೆ? 33 kV ಬರುತ್ತೆ. 33 kV ಅಂತಂದರೆ ಎಷ್ಟು ವೋಲ್ಟೇಜು? ಎಷ್ಟು ವೋಲ್ಟ್ಸು? 33 kV ಅಂದರೆ 33 ಕಿಲೋ ವೋಲ್ಟ್ಸ್ ಅಂದರೆ ಎಷ್ಟು? 33 33 into 1000, 33,000 volts. ಲಾಸ್ಟ್ನಾಗ ಲೈಟಿಂಗ್ ಏನಾರು ಏನಾದ್ರು ಬಂದರೆ ಅದರಿಂದ ಗ್ರೌಂಡ್ ಆಗಿಬಿಡ್ತದೆ. ಮಿಷನರಿಗೆ ಎಫೆಕ್ಟ್ ಆಗ್ದಂಗೆ ಅದನ್ನು ಪ್ರೊಟೆಕ್ಟ್ ಮಾಡ್ತಾರೆ. CT ಅದನ್ನು ಕರೆಂಟನ್ನು ಮೆಜರ್ ಮಾಡಲಿಕ್ಕೆ ಎಷ್ಟು ಕರೆಂಟ್ ಹೋಗ್ತದೆ, ಎಷ್ಟು ಆಂಪ್ಸ್ ಕರೆಂಟ್ ಹೋಗ್ತದೆ, ಅದು ಬ್ರೇಕರು, ದೆನ್ ಲೈನ್. ಆಯಿತಾ? ಆಯ್ತು. ನೆಕ್ಸ್ಟ್ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೆಂಪು ಬಟನ್ ಅನ್ನು ಒತ್ತಿ, ಕೆಳಗಿನ ಗಂಟೆಯನ್ನ ಬಾರಿಸಿ.